ಸರ್ಕಸ್ ಎಲ್ಲ ಮಾಡ್ಬಿಡಿದ್ದೆ ನೋಡ್ಬೋದು. ಆ ಕಡೆ ಫುಲ್ ನೋಡಿ ಬೋಟ್ಗಳನ್ನೆಲ್ಲ ಹೇಗೆ ನೆಟ್ಟಿದ್ದಾರೆ ಅಂತೇಳಿ. ನಾವು ನೀರಿಗೆಲ್ಲ ಹೋಗುದಿಲ್ಲ ಆ್ಯಕ್ಚುಲಿ, ಇಲ್ಲೇ ನಿಂತ್ಕೊಂಡು ನೀರು ಜಾಸ್ತಿ ಉಂಟಲ್ಲ. ಸೊ ಇದು ಬೋಟ್ ಅಲ್ಲ ನಿತೇಶ್? to my channel. ಓಕೆ, ಸೊ ನಾವು ಬೋಟಕ್ಕೆ ಬಂದಿದ್ದೀವಿ. ಹಾಗೆ ಮಾರ್ನಿಂಗ್ ಎಲ್ಲ ಒಂದು ರೌಂಡ್ ಬೀಚಿಗೆ ಹೋಗಿ ಬಂದ್ವಿ. ಮತ್ತು ಜೋರು ಮಳೆ, ಅದಕ್ಕೋಸ್ಕರ ಬೋರ್ ಆಗ್ತಾಯಿತ್ತು. ಹಾಗೆ ಈಗ ಮನೆ ಹತ್ರ ಅಂದರೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಬ್ರಿಡ್ಜ್ ಉಂಟು. ಹಾಗೆ ಅಲ್ಲಿ ಒಂದು ಸಣ್ಣ ಪೋರ್ಟ್ ಕೂಡ ಉಂಟು, ಕೋಡಿಕನ್ಯಾನ ಅಂಥೇಳಿ. ಸೊ ಅಲ್ಲಿ ಬೋಟ್ ಎಲ್ಲ ಬಂದು ನಿಲ್ತದೆ. ಹಾಗೆ ಅಲ್ಲಿ ಸ್ವಲ್ಪ ಹೋಗಿ ಟೈಮ್ ಪಾಸ್ ಮಾಡಿ ಬರೋಣ ಅಂತೇಳಿ ಈಗ ಹೊರಟಿದ್ದೀವಿ. ಸ್ವಲ್ಪ ಮಳೆ ಬಿಟ್ಟಿದೆ, ಗೊತ್ತಿಲ್ಲ, ಮಧ್ಯದಲ್ಲಿ ಸಿಗ್ಬೋದು. ಕೊಡೆ ಎಲ್ಲ ಇಟ್ಕೊಂಡಿದ್ದೀವಿ ಅಲ್ವಾ. ಸೊ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಚಂದ ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಊರಿನ ಬಗ್ಗೆ. ಓಕೆ, ಲೆಟ್ಸ್ ಗೋ. ಸೊ ನಾವೀಗ ಹೋಗುವ ದಾರಿಯಲ್ಲಿ ನಮ್ಮನೆ ಹತ್ರನೇ ನೆಟ್ಟಿ ನಡ್ತಿದ್ದಾರೆ. ಇದು ಭತ್ತದ್ದು ನಾಟಿ ಮಾಡ್ತಿದ್ದಾರೆ. ಸೊ ಹಾಗೆ ನಿತೀಶ್ ಹತ್ರ ವಿಡಿಯೋ ಮಾಡಲಿಕ್ಕೆ ಮಾಡಿ. To let you know that you can run, but you can hide. 'Cause this is love. Na 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 na. Wish I could make it mine. So love me, let's dance. ಸೊ ನಾವೀಗ ಕೋಡಿಕನ್ಯಾನದ್ದು ಇನ್ನೊಂದು ಹೊಸದಾಗಿ ಬ್ರಿಡ್ಜ್ ಮಾಡಿರುವಂಥದ್ದು, ಅಲ್ಲಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ನೀವು ಮೇಲೆ ಹೋಗೋ ಕೊಡು ನೀವು ಹಿಡಿಬೇಕಾಗ್ತದೆ ಅಷ್ಟೇ. ಸೊ ಬ್ರಿಡ್ಜ್ ಹತ್ರ ರೀಚ್ ಆಗುವಾಗಲೇ ತುಂಬ ಮಳೆ ಆ್ಯಕ್ಚುಲಿ. ಸೊ ಇದು ಹೊಸದಾಗಿ ಕಟ್ಟಿರುವಂಥ ಬ್ರಿಡ್ಜ್ ಅಲ್ವಾ? ಅದು ಮಧ್ಯದಲ್ಲಿ ಬಲೆ ಅಲ್ಲ ಎಂತ ಆ್ಯಕ್ಚುಲಿ ತುಂಬ ಜೋರು ಮಳೆ. ಬೇರೆ ವೆಹಿಕಲ್ ಬಂದರೆ ಗೊತ್ತಿಲ್ಲ ಅಕ್ಕ, ಗಾಡಿ ಎಲ್ಲ ಪಾರ್ಕ್ ಮಾಡಿದ್ದು ಸೈಡಲ್ಲಿ ಮಾಡಬೇಕು. ಹೊಳೆ ಎಲ್ಲ ಉಂಟು, ಎಷ್ಟು ಚೆನ್ನಾಗಿ ಉಂಟು ನೋಡಿ. ಸೊ ಮಳೆಯಲ್ಲಿ ನೆನೆಯಲಿಕ್ಕೆ ತುಂಬ ಇಷ್ಟ. ಯಾರಿಗೆಲ್ಲ ಮಳೆಯಲ್ಲಿ ನೆನೆಯಲಿಕ್ಕೆ ಇಷ್ಟ ಅಂತೇಳಿ ಕಮೆಂಟ್ ಮಾಡ್ಬೋದು. ಆ್ಯಕ್ಚುಲಿ ನೋಡಿ ಅಲ್ಲಿ ಎಲ್ಲ ಗ್ರೀನರಿ ಕಾಣ್ತಾ ಇರುವಂಥದ್ದು, ಅದು ಕಾಂಡ್ಲ ಗಿಡಗಳಂತೇಳಿ, ಆ ನದಿಯಲ್ಲಿ ಬೆಳೆಯುವಂಥ ಗಿಡ ಆ್ಯಕ್ಚುಲಿ. ನಿತೀಶ್ ಕೊಡೆ ಒಬ್ಬರೇ ಇಟ್ಕೊಂಡಿದ್ದೀವಿ, ನನಗೆ ಡ್ರೆಸ್ ಫುಲ್ ಒದ್ದೆ. ಮನೆ ಹೋಗೋದಂತ ಚಳಿ ಹಿಡಿತದೆ. ಹಾಂ, ಬೋಟಲ್ಲಿದ್ದೀವಿ. ಸುಮಾರು ಬೋಟ್ಗಳನ್ನೆಲ್ಲ ಇಲ್ಲಿ ನಿಲ್ಲಿಸಿದ್ದಾರೆ. ಸೊ ಆ ಕಡೆ ಸಮುದ್ರ ಆ ಕಡೆ ಅಲ್ಲ, ಕೋಡಿಕನ್ಯಾನ ಆಚೆ ಸೈಡಾ? ಬಟ್ ಇದು ಕೂಡ ಹಾಗೆ ಹೊಳೆ ನೋಡ್ಬೋದು. ಆ ಕಡೆ ಫುಲ್ ನೋಡಿ ಬೋಟ್ಗಳನ್ನೆಲ್ಲ ಹೇಗೆ ನೆಟ್ಟಿದ್ದಾರೆ ಅಂತೇಳಿ. ನಾವು ನೀರಿಗೆಲ್ಲ ಹೋಗುದಿಲ್ಲ ಆ್ಯಕ್ಚುಲಿ, ಇಲ್ಲೇ ನಿಂತ್ಕೊಂಡು ನೀರು ಜಾಸ್ತಿ ಉಂಟಲ್ಲ. ಸೊ ಇದು ಬೋಟ್ ಅಲ್ಲ ನಿತೇಶ್? ಪ್ಯಾಸೆಂಜರ್ ಸಮ್ಮರ್ ಕ್ರೂಸ್. ತುಂಬ ಜನ ಹೋಗ್ಬೋದಲ್ಲ. ಇದು ಎಲ್ಲಿಗೆ ಹೋಗುವಂಥದ್ದು?
ಅದು ಸೇಮೇಲ್ ಐಲ್ಯಾಂಡ್ ಕಂಡು ಗೊತ್ತಿಲ್ಲ ಅಲ್ಲೇ ಇರ್ಬೇಕು. ಇಷ್ಟು ದೊಡ್ಡದಾ? ಮತ್ತು ನಾನು ಸೈಲೆಂಟಿಗೆ ಹೋದಾಗ ಎಷ್ಟು ದೊಡ್ಡ ಇರ್ತಾ ಇರಲಿಲ್ಲ. ಸೊ ನೋಡ್ಬೋದು ಈ ಕಡೆ ನನ್ನ ಲೆಫ್ಟ್ ಸೈಡಲ್ಲಿ ಫುಲ್ ಬೋಟ್ಗಳನ್ನು ನಿಲ್ಲಿಸಿಟ್ಟಿದ್ದಾರೆ ಅಲ್ವಾ? ಇಲ್ಲ ರೀ, ಮಳೆಗಾಲ ಫುಲ್ ಇಲ್ಲೇ ಇರ್ತದಲ್ಲ? ಹೌದು, ರಿಪೇರಿ ಆಗ್ತದೆ. ಯಾರು ರಿಪೇರಿ ಮಾಡೋದು? ಜನ ಬರ್ತಾರೆ, ಸ್ಪೆಷಲೈಸ್ಡಾ? ಅದರದ್ದು ಜನ ಇದ್ದಾರೆ ಕೆಲಸ ಮಾಡೋರು. ಹಾಂ. ಹಾಗೆಯೇ ಸ್ಮಾಲ್ ಬೋಟ್ ಕೂಡ ಅಲ್ಲಿ ಉಂಟು. ಅದೆಲ್ಲ ಮಳೆಗಾಲದಲ್ಲಿ ಫಿಶಿಂಗ್ ಹೋಗುವಂಥದ್ದಲ್ವಾ? ಇವೆಲ್ಲ ಫಿಶಿಂಗ್ ಹೋಗೋ ಬೋಟ್ ಅಲ್ಲ ಮಳೆಗಾಲದಲ್ಲಿ? ಅದೆಲ್ಲ ಸಣ್ಣದು, ಇದು ಹೋಗುದಿಲ್ಲ? ರಿವರಲ್ಲಿ ಮಾಡೋದು. ಇದು ರಿವರ್ ಫಿಶಿಂಗ್ ಬೋಟ್ಸ್ ಆ ಕಡೆ ನಿಂತಿರುವಂಥದ್ದು. ಚೆನ್ನಾಗಿದೆ ಅಲ್ಲ ಸೀನ್? ಫುಲ್ ಸೈಡ್ ಎಲ್ಲ ಬೋಟ್ ಎಲ್ಲ ಉಂಟು. ಇಲ್ಲಿ ನೋಡಿ ಸ್ಮಾಲ್ ಬೋಟ್ಸ್. ಇದು ಮಳೆಗಾಲ ಹೋಗೋದು ಕಾಂಚನಶ್ರೀ. ಕಾಂಚನಶ್ರೀಯಾ? ಇವೆಲ್ಲ ರಿವರ್ ಸೈಡ್ ಅಲ್ಲ? So high I'm hypnotized. What's up is down, what's left is right. Chasing stars and holding you. I can't see the end, but we'll see it through. ಸಮುದ್ರ ಮೀನು ಸಿಕ್ತು. ಡೀಪ್ ಸಿ ಸಿಗುವಂಥ ಎಲ್ಲ ಮೀನುಗಳು ಈ ವರ್ಷನ ಇದು ತಮ್ಮ ಮಾತ್ರ ಮೀನು. ಈಗ ನೀವಿದ್ದೀರಲ್ಲ ಫ್ರೀಯಾಗಿ ಧರ್ಮ ಕೇಳಲಿಕ್ಕೆ ಏನಾಗ್ಲಿಕ್ಕೆ ಉಂಟು? ಚೆನ್ನಾಗಿದೆ ಇದು. ಇವತ್ತಿಂದ ಒಂದು ಸ್ಮಾಲ್ ಟ್ರಿಪ್ ನಮ್ದು, ಜಾಸ್ತಿ ಏನಿರಲಿಲ್ಲ. ನಮ್ಮನೆ ಹತ್ತಿರ ಕೋಡಿಕನ್ನಡಕ್ಕೆ ಹೋದ್ವಿ. ಹಾಗೆ ಅಲ್ಲಿ ಒಂದು ಹೊಸದಾಗಿ ಬ್ರಿಡ್ಜ್ ಆಗಿರುವಂಥ ಕೂಡ ಅಲ್ಲಿ ಕೂಡ ಹೋದ್ವಿ. ಸೊ ಚೆನ್ನಾಗಿತ್ತು, ಒಂದು ಚಿಕ್ಕದು ಪಿಕ್ನಿಕ್ ನಮ್ಮದು. ಸೊ ಹಾಗೆ ಈಗ ಟೈಮ್ 12:30 ಆಗಿದೆ, ಊಟದ ಟೈಮ್ ಅಲ್ವಾ? ಸೊ ಹಾಗೆ ಈಗ ಮನೆಗೆ ಹೋಗೋ ಪ್ಲ್ಯಾನ್ ಉಂಟು ಅಲ್ವಾ? ಹಾಗೆಯೇ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಚಿಲ್ಡ್ರನ್ ಟೇಕ್ ಕೇರ್, ಬಾಯ್.